ಕಾರಣದಿಂದಲೇ ಸ್ಟ್ರಾಬೆರಿ ಸಖತ್ ಫೇಮಸ್. ಪ್ರಪಂಚದಾದ್ಯಂತ ಬೆಳೆಯುವ ಸ್ಟ್ರಾಬೆರಿ ಹಣ್ಣು ವಿದೇಶ ಮೂಲದ ಹಣ್ಣಾಗಿದ್ದರೂ ಇದನ್ನು ನಮ್ಮ ನೆಲದ ಫಲವೆಂಬಂತೆ ಭಾರತದಲ್ಲೂ ಬೆಳೆಯುತ್ತಾರೆ. ಪ್ರತಿಯೊಂದು ಸೀಸನ್ ನಲ್ಲೂ ಸಿಗುವ ಸ್ಟ್ರಾಬೆರಿಯು ಬೇಸಿಗೆಯಲ್ಲಿ ಹೆಚ್ಚಾಗಿ ಲಭ್ಯವಿರುತ್ತೆ. ಐಸ್ ಕ್ರೀಮ್, ಮಿಲ್ಕ್ ಶೇಕ್, ಚಾಕೊಲೇಟ್ ಮಾತ್ರವಲ್ಲದೆ ಇದರ ಪರಿಮಳವನ್ನು ಆಹಾರ ಉತ್ಪನ್ನಗಳಲ್ಲಿ ಬಳಸುತ್ತಾರೆ. ಶಕ್ತಿಯನ್ನು ಹೊಂದಿರುವ ಸ್ಟ್ರಾಬೆರಿಯು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದವರಿಗೆ ದಿ ಬೆಸ್ಟ್ ಹಣ್ಣು. ಇದು ಕೊಬ್ಬನ್ನು ನಿವಾರಿಸುವುದರ ಜೊತೆಗೆ ರಕ್ತದೊತ್ತಡವನ್ನು ಕಡಿಮೆಗೊಳಿಸುತ್ತದೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣವನ್ನು ಇದು ಹೊಂದಿದೆ. ಸುಕ್ಕುಗಟ್ಟುವಿಕೆಯನ್ನು ತಡೆಗಟ್ಟಲು, ಮೂಳೆಗಳ ಉರಿಯೂತವನ್ನು ಕಡಿಮೆ ಮಾಡಲು, ತೂಕ ಇಳಿಸಲು ಸ್ಟ್ರಾಬೆರಿ ಸಹಾಯಕ. ಡಿಹೈಡ್ರೇಷನ್ ಸಮಸ್ಯೆಯಿಂದ ದೂರವಿರಬಹುದು. ಹೃದಯಾಘಾತದಿಂದ ದೂರವಿರಿಸುವುದರ ಜೊತೆಗೆ ಕಣ್ಣಿಗೆ ಬರುವ ಪೊರೆಯನ್ನು ಸ್ಟ್ರಾಬೆರಿ ನಿವಾರಿಸುತ್ತದೆ. ಸ್ಟ್ರಾಬೆರಿ ಬಳ್ಳಿಯ ಎಲೆಗಳನ್ನು ಕುದಿಸಿ ಚಹಾ ಮತ್ತು ಕಚ್ಚಾ ಎಲೆಗಳಿಂದ ಸಲಾಡ್ ತಯಾರಿಸಬಹುದು. ಹೀಗೆ ಸ್ಟ್ರಾಬೆರಿಯಿಂದ ಬಗೆ ಬಗೆಯ ಉಪಯೋಗಗಳು ಇವೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.